ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇವತ್ತು ನಮ್ಮೂರ ಜಾಣೆ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸ್ತಾ ಇರುವಂಥದ್ದು. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಹೆಮ್ಮೆಯ ನಮ್ಮೂರಿನ ಒಬ್ಬ ಪ್ರತಿಭೆ ಚೈತ್ರ ಕೌಶಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು DKD ಜಿ ಕನ್ನಡದಲ್ಲಿ ಬರ್ತಾ ಇರುವಂತಹ ರಿಯಾಲಿಟಿ ಶೋ DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರ ಅದ್ಭುತ ಪ್ರತಿಭೆ ಸೆಮಿ ಫೈನಲಿಸ್ಟ್ ನಮ್ಮ ಜೊತೆ ಇದ್ದಾರೆ. ಇವರ ಜೊತೆ ನಾವು ಮಾತಾಡೋಣ. ಇವರಿಗೆ ಮೊದಲು ಇವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಆತ್ಮೀಯವಾಗಿ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವು ಎಲ್ಲರೂ ನೋಡ್ತಾ ಇರ್ತೀರಿ ಆಬ್ವಿಯಸ್ ಆಗಿ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎನ್ನುವಂತಹ ಫೇಮಸ್ ರಿಯಾಲಿಟಿ ಶೋ ಅನ್ನು. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಚೈತ್ರ ಕೌಶಿಕ್ನವರು, ನಮ್ಮೂರಿನ ಕುಂದಾಪುರ ಅಂದರೆ ನಮ್ಮೂರಿನ ಪ್ರತಿಭೆ. ಇಂತಹ ಪ್ರತಿಭೆಗಳು ಸಾಮಾನ್ಯವಾಗಿ ನಮ್ಮ ಬೆಂಗಳೂರಿನಲ್ಲಿ ಅಂತಹ ಏನು ಜಿ ಕನ್ನಡ ಆಗಿರ್ಬೋದು ಅಥವಾ ಇನ್ನಿತರ ರಿಯಾಲಿಟಿ ಶೋಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬಹಳ ಕಷ್ಟ. ಆದರೆ ಇಂದಿನ ಏನು ಈ ಟೈಮ್ನಲ್ಲಿ ಎಲ್ಲರೂ ಅಲ್ಲಿ ವರ್ಕಿಗೆ ಹೋಗಿ ಆಗಿರ್ಬೋದು ಅಥವಾ ಸ್ವ ಇಚ್ಛೆಯಿಂದ ಆಗಿರ್ಬೋದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇವರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇವರು ಯಾವ ರೀತಿ ಪ್ರಿಪೇರ್ ಆಗಿದ್ರು, ಯಾವ ರೀತಿ ಇವರಿಗೆ ಒಂದು ಪ್ರೋತ್ಸಾಹ ಸಿಕ್ಕಿತ್ತು, ಅಷ್ಟೇ ಅಲ್ಲದೆ ಯಾವ ಇಂಟೆನ್ಷನಿಂದ ಅವರು ಡ್ಯಾನ್ಸ್ ಫೀಲ್ಡಿಗೆ ಹೋದ್ರು ಎನ್ನುವಂಥ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈ ಕಾರ್ಯಕ್ರಮದಲ್ಲಿ. ಸ್ವಾಗತ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ. ಸೊ ನಮಸ್ತೆ. ನಾವಿವತ್ತು ನೋಡಿದ್ವಿ, ನಾವು ನಿಮ್ಮ ಹಲವಾರು ಪ್ರೋಗ್ರಾಮ್ಸ್ ಅನ್ನು ನೋಡಿದ್ವಿ, ಐ ಮೀನ್ ಡ್ಯಾನ್ಸ್ ಪ್ರೋಗ್ರಾಮ್ಸ್. ಇಟ್ ವಾಸ್ ವೆರಿ ನೈಸ್. ಸೊ DKDಯ ಬಗ್ಗೆ ನಿಮ್ಮ ಏನು ಒಪಿನಿಯನ್ಸ್, ನಿಮ್ಮ ಜರ್ನಿ ಹೇಗಿತ್ತು, ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಇವತ್ತು? ಓಕೆ, ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ದೊಡ್ಡ ವೇದಿಕೆಯಲ್ಲಿ ನಾನು ಸೆಲೆಕ್ಟ್ ಆಗ್ತೇನೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ನನಗೆ ಡಾನ್ಸ್ ಆ್ಯಕ್ಟಿಂಗ್ ಅಂದರೆ ಒಂಥರ ಹುಚ್ಚು ಅಂತಲೇ ಹೇಳ್ಬೋದು. ಇವಾಗ ಹೇಗೆ ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಓದು ಅಂತ ಹೇಗೆ ಹೇಳ್ತಾರೆ, ಇಲ್ಲಾಂದರೆ ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಹೋದರೆ ನಿನಗೆ ಓದೋ ಕಡೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ವಿಷಯದಲ್ಲಿ ಹೇಗೆ ಅಂದರೆ ಅದು ಉಲ್ಟಾ. ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಎಜುಕೇಷನಲ್ಲಿ ಕೂಡ ನಾನು ಇದ್ದಿದ್ದೆ. ಡ್ಯಾನ್ಸ್ ಮಾಡಲಿಲ್ಲ ಅಥವಾ ಆ್ಯಕ್ಟಿಂಗ್ ಏನೋ ಮಾಡಲಿಲ್ಲ ಅಂತಂದರೆ, ಒಂದಿನ ಡ್ಯಾನ್ಸ್ ಮಾಡಲಿಲ್ಲ ಅಂತಂದರೆ ನನಗೆ ಅಯ್ಯೋ ಏನೋ ಲೈಫಲ್ಲಿ ಏನೋ ಮಿಸ್ ಆದಾಗೆ. ಈ ಕಡೆ ಎಜುಕೇಷನಲ್ಲೂ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಸೊ ತುಂಬ ಹುಚ್ಚು ಡ್ಯಾನ್ಸ್ ಅಂದರೆ. ಆದರೆ ಅಷ್ಟು ಚಿಕ್ಕ ವಯಸ್ಸಿಂದ ನನಗೆ ಅಷ್ಟು ಅಂದರೆ ಇವಾಗ ಗೊತ್ತುಂಟಲ್ಲ ನಮ್ಮ ಊರಲ್ಲಿ ಹೇಗೆ ಅಂದರೆ ಅಷ್ಟು ಸಪೋರ್ಟಿವ್. ಅಂದರೆ ಬ್ಯಾಂಗ್ಳೂರಿಗೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಸೊ ಅಂದರೆ ನನ್ನ ಮಮ್ಮಿಗೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಿದ್ರು. ಡ್ಯಾಡಿಗಂದರೆ ನಾನು ಒಬ್ಬಳೆ ಮಗಳು, ಹಾಗಾಗಿ ಅವರಿಗೆ ಭಯ, ಎಲ್ಲಿ ನಾನು ದಾರಿ ತಪ್ಪಿ ಹೋಗ್ತೇನೋ ಅಂತ ಒಂದು ಭಯ ಇರ್ತಾ ಇತ್ತು. ಸೊ ಹಾಗಾಗಿ ಅವ್ರ ಕಡೆಯಿಂದ ಅಷ್ಟು ನನಗೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಹಾಗಂತ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಕದ್ದು ಮುಚ್ಚಿ ಕಾಂಪಿಟೇಷನ್ಸ್ಗೆ ಹೋಗೋದು ಹೇಳ್ತಾ ಇರಲಿಲ್ಲ, ಹಾಗೆಲ್ಲ ತುಂಬ ಮಾಡ್ತಾ ಇದ್ದಿದ್ದೆ. ಅಷ್ಟು ಹುಚ್ಚಿದಿತ್ತು ಡ್ಯಾನ್ಸ್ ಅಂದರೆ. ಅದಾದಮೇಲೆ 10th PU ಆದಮೇಲೆ ಅಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನನಗೇನು ಸಿಗ್ತಾ ಇರಲಿಲ್ಲ. ನಾನು ಈ ಥರ TVಯಲ್ಲೆಲ್ಲ ಶೋಸ್ ಬರ್ತಾ ಇರಬೇಕಾದ್ರೆ ಈ ಕುಣಿಯೋಣ ವಾರ ಆ ಥರ ತುಂಬ ಶೋಸ್ ಎಲ್ಲ ಬರ್ತಾ ಇದ್ದಿತ್ತು. ಅಥವಾ ಯಾವುದಾದ್ರೂ ಆ್ಯಕ್ಟಿಂಗ್ದು ಡ್ರಾಮಾ ಜೂನಿಯರ್ಸು ಬರ್ತಾ ಇರಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದಿದ್ದೆ, ದೇವರು ಒಂದು ನಂಗೆ ಅವಕಾಶ ಕೊಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ, ನಾನು ನನ್ನ ಟ್ಯಾಲೆಂಟ್ ತೋರಿಸ್ಬೋದಾಗಿದ್ದಿತ್ತಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು. ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದಿದ್ದೆ, ಮಮ್ಮಿ ನಂಗೊಂದು ಚಾನ್ಸ್ ಸಿಗಬೇಕಾಗಿದ್ದಿತ್ತು ಮಮ್ಮಿ, ನಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ನಾನು ತೋರಿಸ್ತಾ ಇದ್ದಿದ್ದೆ ಏನಂತ. ಬಟ್ ಇಲ್ಲ, ಅದೆಲ್ಲ ಆಗೋದಿಲ್ಲ, ಇನ್ನು ಮದುವೆ ಆದಮೇಲೆ ಎಲ್ಲಿ ಅದೆಲ್ಲ ಸಾಧ್ಯ ಇಲ್ಲ. ಆಫೀಸ್ ಆಯಿತು, ಮನೆ ಆಯಿತು, ಮಕ್ಕಳಾಯಿತು, ಹಾಗೆ ಅಂದ್ಕೊಳ್ತಾ ಇದ್ದಿದ್ದೆ. ಆಮೇಲೆ ಮದುವೆ ಆಯಿತು, ನನ್ನ ಲಕ್ಕೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಹಸ್ಬೆಂಡ್ ತುಂಬ ಸಪೋರ್ಟಿವ್. ಈ ಥರ ರಿಯಾಲಿಟಿ ಶೋ ಬರ್ತಾ ಇದೆ ಅಂತ ಇದರಲ್ಲಿ TVಯಲ್ಲಿ ಆಡಿಷನ್ಸ್ ಎಲ್ಲ ಬರ್ತಾ ಇದೆ ಅಂತ ಬರ್ತಾ ಇದ್ದಿತ್ತು. ಸೊ ಆವಾಗ ನನ್ನ ಮಾವ ಅಂದರೆ ಕೌಶಿಕ್ ಡ್ಯಾಡಿ ಮತ್ತು ನನ್ನ ಮಾಮಿ ಅಂದರೆ ಅತ್ತೆ, ಸೊ ಅವರು ಈ ಥರ ಆಡಿಷನ್ ಬರ್ತಾ ಇದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಹೋಗು, ಸೆಲೆಕ್ಟ್ ಆಗ್ತೀಯೋ ಬಿಡ್ತೀಯೋ ಅದು ಸೆಕೆಂಡ್ರಿ, ಒಂದು ಟ್ರೈ ಮಾಡಿಬಿಟ್ಟು ನೋಡು, ಆಡಿಷನ್ಗೆ ಹೋಗು ಅಂತ ಅಂದರು. ನಾನು ಅಂದ್ಕೊಳ್ತಾ ಇದ್ದಿದ್ದೆ, ಅಯ್ಯೋ ನಾನು ಈ ಥರ ಕ್ಲಾಸ್ಗೆಲ್ಲ ಹೋಗಿ ಫುಲ್ ಜಿಮ್ನಾಸ್ಟಿಕ್ಸ್ ಆ ಥರದೆಲ್ಲ ಮಾಡಿದವಳಲ್ಲ, ನನ್ನ ಕೈಯಲ್ಲಿ ಆಗುತ್ತಾ ಇದೆಲ್ಲ ಅಂತ ಕ್ವಶನ್ ಮಾರ್ಕ್ ಇದ್ದಿತ್ತು. ಬಟ್ ಅವರೆಲ್ಲ ಹೇಳಿದರು, ನನ್ನ ಡ್ಯಾಡಿ ಕೂಡ ಆಮೇಲೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರು, ನೋಡು ಟ್ರೈ ಮಾಡು ಅಂತ. ಹೋದೆ ಆಡಿಷನ್ಗೆ, ತುಂಬ ಜನ ಇದ್ದಿದ್ರು. ಸೊ ಅಲ್ಲೂ ಕೂಡ ಕ್ವಶನ್ ಮಾರ್ಕ್ ಇದ್ವಿ, ಅಂತಂಥ ಡಾನ್ಸರ್ಸ್ ಅಷ್ಟು ವರ್ಷದಿಂದ ಟ್ರೈನಿಂಗ್ ಎಲ್ಲ ತೊಗೊಂಡು ಬಂದವರು, ಇನ್ನು ನಾನೆಲ್ಲಿ ಸಾಧ್ಯ ಇಲ್ಲ, ಬರೀ ಭರತನಾಟ್ಯಂ ಮಾಡ್ತಾ ಇದ್ದಿದ್ದು ನಾನು. ಅದಾದಮೇಲೆ ಆಡಿಷನಲ್ಲಿ ಫಸ್ಟ್ ರೌಂಡ್ ಆಯಿತು, ಸೆಲೆಕ್ಟೆಡ್ ಅಂತ ಕಾಲ್ ಬಂತು. ಅದರಲ್ಲಿ 500 ಜನ ಸೆಲೆಕ್ಟ್ ಮಾಡಿದರು. ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಮಾಡಿದರು, ಅದರಲ್ಲೂ ನನಗೆ ಡೌಟ್ ಇದ್ದಿತ್ತು. ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೆ. ಸೆಕೆಂಡ್ ರೌಂಡಲ್ಲಿ ಕೂಡ ಸೆಲೆಕ್ಟ್ ಆದೆ, 50 ಮೆಂಬರ್ಸನ್ನು ಸೆಲೆಕ್ಟ್ ಮಾಡಿದೆ, ಅದರಲ್ಲಿ ನಾನು ಒಬ್ಬಳಾಗಿದ್ದಿದ್ದೆ. ಆಮೇಲೆ ಥರ್ಡ್ ರೌಂಡ್ ಮಾಡಿದರು, ಅದರಲ್ಲಿ ಕೂಡ ಸೆಲೆಕ್ಟ್ ಆದೆ. ಆಮೇಲೆ ಮೆಗಾ ಆಡಿಷನ್ ಅಂತ ಮಾಡಿದರು, ಅದರಲ್ಲಿ ಕೊನೆಯಲ್ಲಿ ನನ್ನ ಹೆಸರು ಹೇಳಬೇಕಾದ್ರೆ ನಾನು ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚೈತ್ರ ಕೌಶಿಕ್ ಅಂತ ರಕ್ಷಿತಾ ಮ್ಯಾಮ್
ಬಾಯಿಂದ ನನ್ನ ಹೆಸರು ಬಂತು. ಅದು ನನ್ನ ಒಂದು ಹೊಸ ಬೇಬಿ ಸ್ಟೆಪ್ ಅಂತ ಹೇಳ್ಬೋದು. ಹೊಸ ಜರ್ನಿ ನಂಗೆ ಅಲ್ಲಿಂದ ಶುರುವಾಯಿತು. ಓಕೆ, ನೀವು ಹೇಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ? ಅಂದರೆ ಈಗ ಅವ್ರು ಒಂದು ಏನು ಕಾನ್ಸೆಪ್ಟ್ ಕೊಡ್ತಾ ಇದ್ರು, ಸೊ ಹೌ ಯು ಯೂಸ್ ಟು ಇಟ್, ಅಂದರೆ ಯಾವ ರೀತಿ ಪ್ರಿಪೇರ್ ಆಗಿ ಹೋಗ್ತಾ ಇದ್ರಿ? ಮತ್ತು ನಿಮ್ಮ ಕೊರಿಯೋಗ್ರಾಫರ್ ಯಾವ ರೀತಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ರು? ಓಕೆ, ಅಂದರೆ ಸ್ಟಾರ್ಟಿಂಗ್ ನಾನು ಹೇಳ್ದಾಗೆ ಆಡಿಷನ್ ಬರುತ್ತೆ, ಆಡಿಷನ್ ನಾನು ಹೋಗ್ತೇನೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನನ್ನ ಪ್ರಿಪ್ರೇಷನ್ ಆವಾಗ ರಿಯಾಲಿಟಿ ಶೋ ಹೋಗ್ಬೇಕಂತ ನನ್ನ ಪ್ರಿಪ್ರೇಷನ್ ಇದ್ದಿರಲಿಲ್ಲ. ನಾನು ಕಲಿಬೇಕು, ಹೊಸ ಹೊಸ ಡ್ಯಾನ್ಸ್ ಫಾರ್ಮ್ ಕಲಿಬೇಕು ಅಂತ ತುಂಬ ಆಸೆ ಇದ್ದಿತ್ತು. ಸೊ ಹಾಗಾಗಿ ನನ್ನ ಇನ್ಲಾಸ್ ಎಲ್ಲ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಮತ್ತೆ ರೀಜಾಯಿನ್ ಮಾಡಿಸಿದ್ರು. ನಿನ್ನ ಕೈಯಲ್ಲಿ ಆಗುತ್ತೆ ಹೋಗು ಅಂತ ಜಾಯಿನ್ ಮಾಡಿಸಿದ್ರು, ಕೌಶಿಕ್ ಕೂಡ. ಸೊ ಭರತನಾಟ್ಯ ಕ್ಲಾಸ್ ನಾನು 3rd ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ಕ್ಲಾಸ್ ಕ್ಲೋಸ್ ಮಾಡಿ ಮುಚ್ಚಿದ್ದೆ, ಬೇಡ ಹೋಗೋದಿಲ್ಲ ಅಂತ. ಇನ್ನು ಜಾಬ್ ಎಲ್ಲ ಆಯಿತು, ಅದಕ್ಕೆ ಕಂಟಿನ್ಯೂ ಮಾಡೋಣ ಅಂತ. ಅದಾದಮೇಲೆ ಈ ಭರತನಾಟ್ಯಂ ನಾನು ಕಂಟಿನ್ಯೂ ಮಾಡಿದೆ. ಆಮೇಲೆ ಯೂಟ್ಯೂಬಲ್ಲಿ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ನೋಡ್ತಾ ಇದ್ದಿದ್ದೆ. ಬೇರೆ ಡ್ಯಾನ್ಸ್ ಫಾರ್ಮ್ಸ್ ನಾನು ಇದುವರೆಗೂ ಯಾವ ಕ್ಲಾಸಿಗೆ ಕೂಡ ಹೋಗಲಿಲ್ಲ, ಬರೀ ಯೂಟ್ಯೂಬ್ ನೋಡ್ಕೊಂಡು ಫಾಲೋ ಮಾಡ್ತಾ ಇದ್ದಿದ್ದೆ ಸ್ಟೆಪ್ಸ್ ಎಲ್ಲ. ಸೊ ಅದೆಲ್ಲ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಬಂತು. ಅದಾದಮೇಲೆ ಅಚಾನಕ್ಕಾಗಿ ರಿಯಾಲಿಟಿ ಶೋ ಆಡಿಷನ್ ಅಂತ ಬಂತು. ಸೊ ಆಡಿಷನಲ್ಲಿ ಸೆಲೆಕ್ಟ್ ಆದಮೇಲೆ ನಾನು ಅಂದ್ಕೊಳ್ತಾ ಇದ್ದಿದ್ದೆ, ಓಕೆ ಇದು ಒಂದು ಸೆಲೆಕ್ಟ್ ಆದರೆ ಸಾಕು, ನಾನು ಹೇಗಾದರೂ ನಾನು ಎಫರ್ಟ್ ಹಾಕಿಬಿಟ್ಟು ಮಾಡ್ತೇನೆ ಅಂತ. ಸೊ ಅಲ್ಲಿ ಹೋದೆ. ನನ್ನ ಕೊರಿಯೋಗ್ರಾಫರ್ಸ್ ವರುಣ್ ಹಾಗೂ ಮೋನಿಶಾ ಮ್ಯಾಮ್, ಅವರಿಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಹೊಸ ಹೊಸ ಡ್ಯಾನ್ಸ್ ಫಾರ್ಮ್ಸ್ ನಾವು ಮಾಡಿದ್ವಿ ಅಲ್ಲಿ, ತುಂಬ ಫಾರ್ಮ್ಸ್ ಮಾಡಿದ್ದೀವಿ. ಗರ್ಭಾ ಆಗಿರ್ಬೋದು, ಮತ್ತು ಹೀಲ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಥಕ್ಕಳಿ, ಮಣಿಪುರಿ, ತುಂಬ ಇಂಡಿಯನ್ ಹಾಗೂ ಇಂಟರ್ನ್ಯಾಷನಲ್ ಎಲ್ಲ ಫಾರ್ಮ್ಸ್ ನಾವು ಟ್ರೈ ಮಾಡಿದ್ದೀವಿ. ಕೆಲವು ಸಕ್ಸಸ್ ಆಗ್ತದೆ, ಕೆಲವುದು ಇದಾಗ್ತದೆ. ಸೊ ನಾವು ಎಫರ್ಟ್ ನಾವು ಹಾಕಿದ್ದೇವೆ. ಬಹಳ ಖುಷಿ ಆಗ್ತಿತ್ತು ನಿಮ್ಮ ಕಾರ್ಯಕ್ರಮ ಟೆಲಿಕಾಸ್ಟ್ ಆಗಿರ್ಬೋದು. ಅದರ ನೆಕ್ಸ್ಟ್ ಡೇ ಆಫ್ಟರ್ ಟೆಲಿಕಾಸ್ಟ್ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಸೊ ಸಮ್ ಆಫ್ ದ ಪೀಪಲ್ ಏನೋ ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ರು, ಯಾಕಂತ ಹೇಳಿದ್ರೆ ನಮ್ಮೂರಿನ ಪ್ರತಿಭೆ. ಸೊ ನಾವು ಆಬ್ವಿಯಸ್ ಆಗಿ ಸಪೋರ್ಟ್ ಮಾಡ್ತೇವೆ, ಬಿಕಾಸ್ ಕೋಸ್ಟಲ್ ಏರಿಯಾದಿಂದ ಆಗಿರ್ಬೋದು ಯಾರು ಹೋಗುವುದು ಬಹಳ ಕಡಿಮೆ. ನಮಗೆ ಗೊತ್ತಿರೋ ಪ್ರಕಾರ ನಮಗೆ ಇಲ್ಲಿನವರೆಗೆ ಮಾಹಿತಿ ಇರುವುದಿಲ್ಲ, ಮತ್ತು ಅಷ್ಟೇ ಅಲ್ಲದೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಪೋರ್ಟ್ ಕೂಡ ಇರೋದಿಲ್ಲ, ಬಹಳ ಕಡಿಮೆ. ಸೊ ಅಂಥದ್ರಲ್ಲಿ ಇವತ್ತು ನಮ್ಮ ಜೊತೆಗೆ ಚೈತ್ರ ಕೌಶಿಕ್ ಅವರು, ಅದು ಏನು ಮದುವೆಯಾದ ನಂತರ ಮನೆಯವರಿಂದ ಅಥವಾ ಅವರ ಇನ್ಲಾಸ್ಗಳ ಸಪೋರ್ಟ್ನಿಂದಾಗಿ ಮುಂದೆ ಹೋಗಿರುವಂತಹ ಒಬ್ಬ ಅದ್ಭುತ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಸೊ ಇವರ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ಅಂದರೆ ಎಲ್ಲಿ ಸ್ಕೂಲಿಂಗ್ ಮಾಡಿದರೆ ನೀವು? ಯಾವ ರೀತಿ ನಿಮಗೆ ಸಪೋರ್ಟ್ ಇತ್ತು? ಯಾವ ಫೀಲ್ಡ್ಗೆಲ್ಲ ನೀವು ಇಷ್ಟ ಆಯಿತು ನಿಮಗೆ? ಡ್ರಾಯಿಂಗ್ ಆಗಿರ್ಬೋದು, ಅಥವಾ ಹಾಬೀಸ್ ಯಾವುದಿತ್ತು ನಿಮ್ಮದು? ಓಕೆ, ನಾನು ಆ್ಯಕ್ಚುಲಿ ಹುಟ್ಟಿದ್ದು ಮುಲ್ಕಿ. ಓಕೆ, ಮುಲ್ಕಿಯಲ್ಲಿ ನಾನು ಫಸ್ಟ್ ಸ್ಟ್ಯಾಂಡ್ ಅಂದರೆ LKG UKG ಆಯಿತು. ಅದಾದಮೇಲೆ ನಾನು ಡ್ಯಾಡಿ ಕಷ್ಟ ಆಯಿತು, ಸ್ವಲ್ಪ ಫಿನಾನ್ಷಿಯಲಿ ನಮಗೆ ತೊಂದರೆ ಇರೋ ಕಾರಣ ಡ್ಯಾಡಿ ಫಾರಿನಿಗೆ ಹೋದರು. ನನ್ನನ್ನು ಮಮ್ಮಿನೇ ನೋಡ್ಕೊಳ್ತಾ ಇದ್ದಿದ್ದು ಅಲ್ಲಿ ತನಕ. ಸೊ ನಾವು ಹೆಮ್ಮಾಡಿ, ಕುಂದಾಪುರ ನೀವು ಕೇಳಿರ್ತೀರ, ಹೆಮ್ಮಾಡಿಯಲ್ಲಿ ನಾವು ಮನೆ ಮಾಡಿದ್ವಿ. ಸೊ ಹೆಮ್ಮಾಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಮ್ಮಾಡಿ, ಅಲ್ಲಿ ನಾನು 7th ಸ್ಟ್ಯಾಂಡರ್ಡ್ ತನಕ ಓದಿದ್ದು. ಅದಾದಮೇಲೆ 8th 9th 10th ಎಲ್ಲ ಶ್ರೀ ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. PUC ಡಿಗ್ರಿ ಎಲ್ಲ ಬಂಡರ್ಕರ್ಸ್ ಕಾಲೇಜಲ್ಲಿ ಮಾಡಿದ್ದು. ಅದಾದಮೇಲೆ MBA ನಾನು ಬ್ಯಾಂಗ್ಳೂರಿಗೆ ಹೋದೆ, BMS ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ಕಾಲೇಜ್ ಪ್ಲೇಸ್ಮೆಂಟಿಂದ ನಾನು ಅಲ್ಲಿ ಕಂಪನಿಯಲ್ಲಿ ಜಾಬ್ ಸಿಕ್ತು. ಸೊ ಹಾಗಾಗಿ ಇಷ್ಟು ನಂದು ಎಜುಕೇಷನ್ ಡೀಟೇಲ್ಸ್. ಓಕೆ, ವೆರಿ ನೈಸ್. ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ನಮಗೆ ಆಸಕ್ತಿ ಹೆಚ್ಚಾಗ್ತದೆ. ಇನ್ನು ಫ್ಯೂಚರ್ ನಿಮಗೆ ಯಾವ ರೀತಿ ಇರಬೇಕು? ಅಥವಾ ಡ್ಯಾನ್ಸ್ ಫೀಲ್ಡಲ್ಲೇ ಮುಂದೆ ಹೋಗಬೇಕಾ, ಅಥವಾ ರಿಯಾಲಿಟಿ ಶೋಸ್ನನ್ನೇ ಕಂಟಿನ್ಯೂ ಮಾಡಬೇಕಂತ ಎನ್ನುವಂಥ ಏನಾದರೂ ಐಡಿಯಾಸ್ ಇದೆಯಾ ನಿಮಗೆ? ಅಂದರೆ ನಾನು ಹೇಳಿದಾಗೆ ಚಿಕ್ಕ ವಯಸ್ಸಿಂದ ನನಗೆ ಈ ಡ್ಯಾನ್ಸ್, ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ನನಗೂ ಒಂದು ಆಸೆ ಇದೆ, ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ನಾನು ತೋರಿಸ್ಕೊಳ್ಬೇಕು ಅಂತ. ಯಾಕಂದರೆ ನಾನು ಕೂಡ ಒಂದು ಡ್ಯಾನ್ಸರ್ ಜೊತೆ ಥಿಯೇಟರ್ ಆರ್ಟಿಸ್ಟ್ ಕೂಡ ಹೌದು. ಸೊ ತುಂಬ ಶೋಸ್ ಎಲ್ಲ ಕೊಡ್ತಾ ಇದ್ದಿದ್ದೆ. ಅಂದರೆ ಮನೆಯಲ್ಲಿ ಡ್ಯಾಡಿಗೆ ಗೊತ್ತಾಗಬಾರ್ದು ಒಂದೇ ಒಂದು ಕಾರಣಕ್ಕೆ ನಾನು ಡ್ಯಾನ್ಸಲ್ಲಿ ಆವಾಗ ಸ್ಟಾಪ್ ಮಾಡಿದ್ದೀನಿ. ಸೊ ದಟ್ ಥಿಯೇಟರ್ಗೆ ಹೋಗ್ಬೋದಲ್ವಾ, ಥಿಯೇಟರ್ ಅಂದರೆ ಸ್ವಲ್ಪ ಬಿಡ್ಬೋದೇನೋ ಅಂತ ಅಂದ್ಕೊಂಡು ಕದ್ದು ಮುಚ್ಚಿ ಥಿಯೇಟರ್ಗೆಲ್ಲ ಜಾಯ್ನ್ ಆಗಿ ತುಂಬ ಡ್ರಾಮಾಸ್ ಎಲ್ಲ ಶೋಸ್ ಎಲ್ಲ ಕೊಡ್ತಾ ಇದ್ದಿದ್ದೆ. ಸೊ ಅದು ಶೋಸ್ ಕೊಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಅವರು ಕೂಡ ತುಂಬ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರು, ನನ್ನ ಪೇರೆಂಟ್ಸ್ ಅಂದರೆ ನನ್ನ ಡ್ಯಾಡಿ ಕೂಡ ಸಪೋರ್ಟ್ ಮಾಡಿದರು. ಸೊ ಮಮ್ಮಿಗೆ ಹೇಳ್ತಾ ಇದ್ದಿದ್ದೆ, ಮಮ್ಮಿ ಪಾಪ ನಾನು ಚಿಕ್ಕವಳಿರ್ಬೇಕಾದ್ರೆ ಯಾವುದಾದ್ರೂ ಎಲ್ಲಾದರೂ ಕಾಂಪಿಟೇಷನ್ ಇದೆ ಅಂತಂದರೆ ಪ್ಲೀಸ್ ಮಮ್ಮಿ ಕರ್ಕೊಂಡೋಗಿ, ಪ್ಲೀಸ್ ಪ್ಲೀಸ್ ಅಂತ ಅವರಿಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಿದ್ದೆ. ಅವರೆಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದಿದ್ರು. ಅದಾದಮೇಲೆ 10th ಆದಮೇಲೆ ಎಲ್ಲ ಸ್ಟಾಪ್ ಆಯಿತು. ಯಾಕಂದರೆ PUC ಎಜುಕೇಷನು, ಎಲ್ಲಿ ಎಜುಕೇಷನ್ ಸ್ಪಾಯ್ಲ್ ಆಗ್ತದೇನೋ ಅಂತ ಒಂದೇ ಒಂದು ಭಯದಿಂದ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತ ಇಡಬೇಕಾಯಿತು. ಸೊ ಹಾಗೆ. ಓಕೆ, ಇನ್ನು ಮಾತಾಡ್ತಾ ನಾವು
ಮುಂದೆ ಹೋಗೋದು ಅಂತ ಹೇಳಿದ್ರೆ ನಿಮ್ಮ ಮದುವೆಯ ನಂತರದ ಜೀವನ, ಅಂದರೆ ಆ್ಯಸ್ ಅ ವರ್ಕಿಂಗ್ ವಿಮೆನ್ ನೀವು. ಸೊ ವರ್ಕಿಂಗ್ ವಿಮೆನ್ ಆಗಿದ್ದುಕೊಂಡು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಭಾಗವಹಿಸಿ, ನಿಮಗೆ ಆ ಟೈಮ್ನಲ್ಲಿ ಯಾವ ರೀತಿ ಸಪೋರ್ಟ್ ಇತ್ತು? ಈವನ್ ನಿಮ್ಮ ವರ್ಕಿಂಗ್ ಪ್ಲೇಸಿಂದ ಆಗಿರ್ಬೋದು, ಇನ್ಲಾಸ್ ಕಡೆಯಿಂದ ಆಗಿರ್ಬೋದು, ಎಸ್ಪೆಷಲಿ ಹಸ್ಬೆಂಡ್ ಕಡೆಯಿಂದ ಆಗಿರ್ಬೋದು, ಯಾವ ರೀತಿ ಸಪೋರ್ಟ್ ಇತ್ತು? ಹೇಗೆ ಅವ್ರು ಕೋಪ್ರೇಟ್ ಮಾಡ್ತಾ ಇದ್ರು? ನೀವು ಯಾವ ರೀತಿ ಕೋಪ್ರೇಟ್ ಮಾಡ್ತಾ ಇದ್ರಿ ಆ ಟೈಮ್ನಲ್ಲಿ ಅಂತ? ನಂದು ಮದುವೆ ಆಗಿದ್ದು 2018 ಆಗಸ್ಟ್ 26, ಒಂದು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಮದುವೆ ಆಗಿದ್ದು ಒಂದು 3 ಮಂತ್ಸ್ಗೆ ನಾನು ಹೇಳಿದಾಗೆ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆದೆ. ಸೊ ಆವಾಗ ನಾನು ವರ್ಕ್ ಮಾಡ್ತಾ ಇರಲಿಲ್ಲ. ಅದಕ್ಕಿಂತ ಮುಂಚೆ ಅಂದರೆ ನನ್ನ ಕಾಲೇಜ್ ಪ್ಲೇಸ್ಮೆಂಟ್ ಆಗಿದ್ದಿತ್ತು, ಆವಾಗ ವರ್ಕ್ ಮಾಡ್ತಾ ಇದ್ದಿದ್ದೆ. ಸೊ ಮದುವೆ ಆದಮೇಲೆ ನಾನು ಬೇರೆ ಕಂಪನಿ ನಾನು ಜಾಯ್ನ್ ಆದೆ, ಥಾಮ್ಸನ್ ರಾಯ್ಟರ್ಸ್ ಅಂತ ಕಂಪನಿ. ಸೊ ಆ ಕಂಪನಿ ಜಾಯ್ನ್ ಆಗಿ ಒಂದು 1.5 ಇಯರ್ಸ್ಗೆ ಈ ಆಡಿಷನ್ ಅನ್ನೋದು ಬಂತು. ಓಕೆ. ಸೊ ಆವಾಗ ನಾನು ಕಂಪನಿಯಿಂದ ಒಂದು 3 ಮಂತ್ಸ್ ಆ ಥರ ಲೀವ್ ತಗೊಂಡಿದ್ದೆ. ಸೊ ಅದಾದಮೇಲೆ ರಿಯಾಲಿಟಿ ಶೋ ಅನ್ನೋದು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ 3 ಮಂತ್ಸ್ಗೆ ಎಂಡ್ ಆಗುತ್ತೆ ಅಂತ. ಇದು ಆಲ್ಮೋಸ್ಟ್ 8 to 9 ಮಂತ್ಸ್ ಆಯಿತು ರಿಯಾಲಿಟಿ ಶೋ ಇದಾಗಿ. ಸೊ ಅಷ್ಟು ಕಂಪನಿಯಿಂದ ರಜೆ ಕೂಡ ಸಿಗ್ತಾ ಇರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಸೊ ಬ್ರದರ್ ಇನ್ ಲಾ ಕೂಡ ಹೇಳಿದಿದ್ರು, ಅಂದರೆ ನನ್ನ ಕೌಶಿಕ್ ಬ್ರದರ್ ತುಂಬ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಿದ್ರು. ನೋಡಿ, ಇದು ಲೈಫಲ್ಲಿ ಒಂದು ಅಪರ್ಚುನಿಟಿ ಬರೋದು DKD ಅನ್ನೋದು, ಜಾಬ್ ಆದರೆ ನೆಕ್ಸ್ಟ್ ನಾವು ಬೇರೆ ಟ್ರೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದೆ. ಈ ರಿಯಾಲಿಟಿ ಶೋ ಅನ್ನೋದು ಮತ್ತೆ ವಾಪಸ್ ಸಿಗೋದು ಕಷ್ಟ. ಸೊ ಚಾನ್ಸ್ ಅನ್ನೋದನ್ನು ಬಿಡಬೇಡಿ ಅಂತ ನನ್ನ ಮಮ್ಮಿ ಡ್ಯಾಡಿ, ಅತ್ತೆ ಮಾವ, ಕೌಶಿಕ್ ಎಲ್ಲ ಹೇಳ್ತಾ ಇದ್ದಿದ್ರು. ಬಟ್ ನನಗೆ ಆ ಕ್ವಶನ್ ಮಾರ್ಕ್ ಇತ್ತು, ಏನು ಮಾಡಲಿ ನೆಕ್ಸ್ಟ್? ಜಾಬ್ ಆಮೇಲೆ ಸಿಗೋದು ತುಂಬ ಕಷ್ಟ ಆಗ್ತದೆ ಬಿಟ್ಟರೆ, ಆದರೆ ರಿಯಾಲಿಟಿ ಶೋ ಬಿಟ್ಟರೆ ಅದು ಕಷ್ಟ, ಮತ್ತೆ ಸಿಗೋದಿಲ್ಲ. ಅದು ನಾನು ಮ್ಯಾರಿಡು. ಬೇರೆಯವರಿಗಾದರೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗಾದರೆ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅವ್ರಿಗೆ ಈ ರಿಯಾಲಿಟಿ ಶೋ ಇಲ್ಲಾಂದರೆ ಇನ್ನೊಂದು ರಿಯಾಲಿಟಿ ಶೋ. ಬಟ್ ನನಗೆ ಹಾಗಲ್ಲ, ಅದು ಒಂದು ಅವಕಾಶ ಸಿಕ್ಕಿದ್ದು, ಹೇಗಾದರೂ ಮಾಡಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಂತ ಇದೆ. ಸೊ ಅದಕ್ಕೋಸ್ಕರ ನಾನು ಜಾಬ್ ಬಿಡುವಂಥ ಒಂದು ಸಿಚುವೇಶನ್ ಬಂತು. ಸೊ ಈಗ DKDಗೋಸ್ಕರ ನಾನು ಜಾಬ್ ಕೂಡ ಬಿಟ್ಟೆ. ಸೊ ಮೇಯ್ನ್ಲಿ ನನ್ನ ಕಣ್ಣು ಮನಸ್ಸೆಲ್ಲ ಆ ಕಡೆನೇ ಸೆಳೀತಾ ಇದೆ. ಸೊ ಹಾಗಾಗಿ ಜಾಬ್ ಬಿಡಬೇಕಾಯ್ತು. ಖುಷಿ ಆಯಿತು ಒಂದು ಕಡೆ, ಮತ್ತೊಂದು ಕಡೆ ನೀವು ಹೇಳ್ತಾ ಇದ್ರು ಭಾಳ ಬೇಸರದಿಂದ ಕೆಲಸ ಬಿಟ್ರಿ ಅಂತ. ಬಟ್ ಯು ವಿಲ್ ಗೆಟ್, ಆಬ್ವಿಯಸ್ಲಿ ಮುಂದೆ ನಿಮಗೆ ಒಳ್ಳೆ ಲೈಫ್ ಇದೆ. ಈವನ್ ಡ್ಯಾನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಅದರ್ ಆ್ಯಕ್ಟಿಂಗ್, ಥಿಯೇಟರ್, ಇದರಲ್ಲಿ ಕೂಡ ನಿಮಗೆ ಅವಕಾಶ ಖಂಡಿತ ಬರ್ಬೋದು. ಯಾಕಂತ ಯು ಹ್ಯಾವ್ ಸಚ್ ಅ ಗುಡ್ ಟ್ಯಾಲೆಂಟ್ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋಗ್ಬೇಕಂತ ಹೇಳಿದೆ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಜಿ ಕನ್ನಡ ಚಾನಲ್ನಲ್ಲಿ ಪ್ರಸಾರವಾಗ್ತಿದ್ದಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಇದರ ಪ್ರತಿಭೆ ಚೈತ್ರ ಕೌಶಿಕ್ ಜೊತೆ ನಾವು ಮಾತಾಡ್ತಾ ಇತ್ತು. ಈ ಕಾರ್ಯಕ್ರಮವನ್ನು ಮುಂದುವರಿಸುವ ಒಂದು ಸಣ್ಣ ವಿರಾಮದ ನಂತರ. ಸ್ಪಂದನ ವಾಹಿನಿಯ ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ನಮ್ಮೂರ ಜಾಣೆ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜಿ ಕನ್ನಡದ ಒಬ್ಬ ಹೆಸರಾಂತ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಸೆಮಿ ಫೈನಲಿಸ್ಟ್ ಚೈತ್ರ ಕೌಶಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಾವು ಇವರ ಜೊತೆ ಮಾತಾಡ್ತಾ ಇತ್ತು, ಇವರ ಜೀವನ ಶೈಲಿ ಹೇಗಿತ್ತು, ಯಾವ ರೀತಿ ಅವರು ಡ್ಯಾನ್ಸ್ನ ಒಂದು ಇಂಟ್ರೆಸ್ಟ್ನಲ್ಲಿ ಹೋದರು, ನಮ್ಮೂರಿನ ಪ್ರತಿಭೆ, ಎಸ್ಪೆಷಲಿ ಇಲ್ಲಿನ ಪ್ರತಿಭೆಗಳು ಯಾವ ರೀತಿ ಹೋಗಿ ಅಲ್ಲಿ ಅನಾವರಣಗೊಳ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ತಾ ಇತ್ತು. ಸೊ ಇವರ ಜೊತೆ ಮಾತಾಡ್ತಾ ಮುಂದುವರಿಸೋಣ. ಅವರು ಯಾವ ರೀತಿ ಅವರು ಅಲ್ಲಿ ಸ್ಟ್ರಗಲ್ ಮಾಡಿದ್ರು, ಯಾವ ರೀತಿ ಅವರು ಜಿ ಕನ್ನಡದ ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಒಳಹೊಕ್ಕರು ಎನ್ನುವರ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ ಇವ್ರ ಜೊತೆ. ಸೊ ಚೈತ್ರ ಅವರೇ, ನಾವು ಮಾತಾಡ್ತಾ ಇತ್ತು, ಈಗ ಜಿ ಕನ್ನಡದ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿಮಗೆ ಒಂದು ಹೊಸ ಜೀವನವನ್ನೇ ತಂದು ಕೊಟ್ಟಿತ್ತು ನಿಜ ಹೇಳಬೇಕಂತ. ಯಾಕಂತ ಹೇಳಿದರೆ ಇಷ್ಟು ಅಂದರೆ ಜಾಬ್ ಬಿಟ್ಟು ಈಗ ಹೊಸತೊಂದು ರೂಟನ್ನು, ಹೊಸ ವೇಯನ್ನು ನೀವು ಕಂಡುಕೊಂಡ್ರಿ. ಸೊ ಇನ್ ಫ್ಯೂಚರ್ ನಿಮಗೆ ಯಾವುದಾದ್ರೂ ಡ್ಯಾನ್ಸ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಅಥವಾ ಇನ್ನು ಒಂದು ವೇಳೆ ನಿಮಗೆ ಥಿಯೇಟರ್ಗಳಲ್ಲಿ ಆಪರ್ಚುನಿಟೀಸ್ ಸಿಕ್ಕಿದ್ರೆ, ಅಥವಾ ಸ್ಯಾಂಡಲ್ವುಡ್ನಲ್ಲಿ ನಿಮ್ಗೆ ಏನಾದರೂ ಆಪರ್ಚುನಿಟೀಸ್ ಸಿಕ್ಕಿದ್ರೆ, ನಿಮಗೆ ನಿಮ್ಮ ಉತ್ತರ ಯಾವ ರೀತಿ ಇರಬಹುದು ಅಂತ. ಸೊ ಒಬ್ವಿಯಸ್ಲಿ ನಿಮಗೆ ಇಷ್ಟ ಇದೆ. ಸೊ ನಿಮ್ಮ ಉತ್ತರ ಹೇಗಿರ್ಬೋದು, ಹಾಗೆ ನಿಮ್ಮ ಸುತ್ತಮುತ್ತ ಅಂದ್ರೆ ನಿಮಗೆ ಸಪೋರ್ಟರ್ಸ್ ಯಾರಿದ್ದಾರೆ ಇವರ ಉತ್ತರ ಹೇಗಿರ್ಬೋದು, ಯಾವ ರೀತಿಯ ನಿರೀಕ್ಷೆ ಮಾಡ್ತೀರಾ? ಖಂಡಿತ ಚಾನ್ಸ್ ಸಿಕ್ಕಿದ್ರೆ ನಾನಂತೂ ಬಿಡುವುದಿಲ್ಲ. ಬಟ್ ಚಾನ್ಸ್ ಸಿಗೋದು ಕೂಡ ತುಂಬ ಕಷ್ಟ. ಅಷ್ಟು ಕಾಂಪಿಟೇಷನ್ ಇದೆ ಇಂಡಸ್ಟ್ರಿ ಅನ್ನೋದು, ಅಥವಾ ರಿಯಾಲಿಟಿ ಶೋ ಅನ್ನೋದು ತುಂಬ ಕಾಂಪಿಟೇಷನ್ ಇದೆ. ಆದರೆ ನನ್ನ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ಒಂದೇ ಒಂದು ಅವಕಾಶ ಇದ್ದರೆ ಸಾಕು. ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ನಾನು ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ. ಯಾಕಂದರೆ ಥಿಯೇಟರಲ್ಲಿ ನಾನು ನನ್ನ ಗುರು ನೀನಾಸಂ ಡಾಕ್ಟರೇಟ್
ದಾಕ್ಷಾಯಿಣಿ ಭಟ್ ಮ್ಯಾಮ್ ಅಂತ. Okay. ಸೊ ಅಲ್ಲಿ ದೃಶ್ಯ ತಂಡ ಅಂತ ಒಂದಿದೆ ಬಸವನಗುಡಿಯಲ್ಲಿ. ಅವರು ಹೇಗೆ ಅವರು ತಂಡ ಪ್ರಿಪೇರ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ನೀವು ಬೇರೆ ಥಿಯೇಟರ್ ಕ್ಲಾಸಿಗೆಲ್ಲ ಹೋದ್ರೆ ನಾವು ಪೇ ಮಾಡಿಬಿಟ್ಟು ಥಿಯೇಟರ್ ಕ್ಲಾಸ್ ತಗೊಳ್ಬೇಕಾಗ್ತದೆ. ಬಟ್ ಅವರಲ್ಲಿ ಹೇಗೆ ಅಂದ್ರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಅವ್ರು ನೋಡ್ತಾರೆ, ಒಂದು ಚಾನ್ಸ್ ಕೊಡ್ತಾರೆ, ಆಡಿಷನ್ ತರ ಮಾಡ್ತಾರೆ. ಸೊ ಒಂದು ಚಿಕ್ಕ ರೋಲ್ ಆಗಿ ಕೊಡ್ತಾರೆ ಸ್ಟಾರ್ಟಿಂಗ್ ಹೋದವಾಗ. ಆ ಒಂದು ಚಿಕ್ಕ ರೋಲಲ್ಲೇ ನಾನು ಅವರಿಗೆ ಮನಸ್ಸಿಗೆ ಇಷ್ಟ ಆಗ ಹಾಗೆ ನಟನೆ ಮಾಡಿದ್ದಿದ್ದೆ. ಸೊ ಹಾಗಾಗಿ ಅವರಿಗೆ ಇಷ್ಟ ಆಗಿ ನನ್ನನ್ನು ಟೀಮಲ್ಲಿ ಸೇರಿಸ್ಕೊಂಡಿದ್ರು. ಅವರು ಖಾಲಿ ಈ ಟ್ಯಾಲೆಂಟ್ ಮತ್ತು ಆ್ಯಕ್ಟಿಂಗ್ ಸ್ಕಿಲ್ಸ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದು. ಸೊ ಟ್ಯಾಲೆಂಟ್ ಅಂತ ಎಲ್ಲಿ ಬರುತ್ತೆ ಅಲ್ಲಿ ದಾಕ್ಷಾಯಿಣಿ ಭಟ್ ಮ್ಯಾಮ್ ಇದ್ದಾರೆ. ಸೊ ಅವರು ನಿನಾಸಮ್ ಗೊತ್ತಿದೆ. ಸೊ ನಿನಾಸಮಿಂದ ಅವರು. ಸೊ ಹಾಗಾಗಿ ಅವ್ರ ಹತ್ರ ಕೂಡ ನಾನು ಹೇಳ್ತಾ ಇರ್ತೇನೆ, ಒಂದು ಅವಕಾಶ ಸಿಕ್ಕಿದ್ರೆ ನಾನು ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ತೋರಿಸ್ಬೇಕು ಅಂತ. ಯಾಕಂದರೆ ಚಿಕ್ಕವಳಿಂದ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಅನುಶ್ರೀ ಥರ ಮಾಡ್ತೇನೆ ನೋಡಿ, ಹಳೆ ಆ್ಯಕ್ಟರ್ಸ್ ಎಲ್ಲ ಇದ್ದಾರಲ್ವ, ಕಲ್ಪನಾ, ರೇಖಾ, ಅವ್ರ ಥರ ಎಲ್ಲ ಮಾಡಿ ತೋರಿಸೋದು ನನ್ನ ಮಮ್ಮಿ ಹತ್ರ. ಅದಕ್ಕೆ ಮಮ್ಮಿ ಹೇಳೋದು, ಏನಿದು ಹುಚ್ಚಿ ಥರ ಇಷ್ಟೊಂದೆಲ್ಲ ಆ್ಯಕ್ಟಿಂಗ್ ಮಾಡ್ತೀಯ, ಸ್ಟಡೀಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು ಅಂತ. ಸೊ ಅಷ್ಟು ಹುಚ್ಚು ಆ್ಯಕ್ಟಿಂಗ್ ಅಂತಂದರೆ. ಸೊ ಅದೇ, ನನಗೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನು ಹಾಳು ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಆಸೆ ಖಂಡಿತವಾಗಿ ನೆರವೇರಲಿ. ಇನ್ ಫ್ಯೂಚರಲ್ಲಿ ನಿಮಗೆ ಥಿಯೇಟರ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಫೀಲ್ಡಲ್ಲಿ ಆಗಿರ್ಬೋದು ಮುಂದುವರೀರಿ ಅಂತ ನಾವು ಕೂಡ ಆಶಿಸ್ತೇವೆ. ನೀವು ಈ ಟೈಮಲ್ಲಿ ನಾವು ಮಾತಾಡ್ತಿತ್ತು, ನಿಮಗೆ ಡ್ಯಾನ್ಸ್ ಕ್ಲಾಸ್ ಏನಾದರೂ ಮಾಡಬೇಕು ಅಂದರೆ, ಇನ್ನು ನಮ್ಮ ಇಲ್ಲಿನ ಎಸ್ಪೆಷಲಿ ಕೋಸ್ಟಲ್ ಏರಿಯಾದಲ್ಲಿ ಅದೆಷ್ಟೋ ಮಕ್ಕಳಿಗೆ ಸಪೋರ್ಟ್ ಇರೋದಿಲ್ಲ. ಡ್ಯಾನ್ಸರ್ಸ್ ಇರ್ತಾರೆ, ಬಟ್ ಅವರಿಗೆ ಮುಂದೆ ಹೇಗೆ ಹೋಗಬೇಕು ಎನ್ನುವಂಥ ಮಾಹಿತಿ ಕೂಡ ಇರೋದಿಲ್ಲ. ಸೊ ಇಂಥ ಒಂದು ಏನಾದರೂ ಐಡಿಯಾಸ್ ನಿಮಗೆ ಇದೆಯಾ? ಅಂದರೆ ಡ್ಯಾನ್ಸ್ ಕ್ಲಾಸ್ ಏನಾದರೂ ಮಾಡಬೇಕು ನಾನು ಅಲ್ಲಿ ಹೋಗಿ, ಅಥವಾ ಇಲ್ಲಿ ಬಂದು ಮಾಡಬೇಕು ಅಂಥದ್ದೇನಾದರೂ ಪ್ಲ್ಯಾನ್ ಇದೆಯಾ ಇನ್ ಫ್ಯೂಚರ್? ಹೌದು, ನಾನು ಇದನ್ನು ಕೌಶಿಕ್ ಹತ್ರ, ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಅಂದರೆ ಈ ರಿಯಾಲಿಟಿ ಶೋ ನಾನು ಜಾಯ್ನ್ ಆಗಲಿಕ್ಕಿಂತ ಮುಂಚೆ ಹೇಳ್ತಾ ಇದ್ದಿದ್ದೆ, ನನಗೆ ಭರತನಾಟ್ಯಂ ಹೇಗೋ ಜಾಯ್ನ್ ಆಗಿದ್ದೇನೆ, ನಾನು ಅರ್ಧಂಬರ್ಧ ಕಲಿತು ಸ್ಟೂಡೆಂಟ್ಸಿಗೆ ಕಲಿಸಿಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ದಿದ್ರು ನಮ್ಮ ಮನೆಗೆ. ನಾನು ಸ್ಯಾಟರ್ಡೆ ಸಂಡೇ ಅನ್ನೋದು ಬರೀ ಅವರಿಗೆ ಇಡ್ತಾ ಇದ್ದಿದ್ದೆ, ನಾನು ಡ್ಯಾನ್ಸ್ ಕಲಿಸ್ಕೊಡ್ಲಿಕ್ಕೆ. ಏನಾದರೂ ಸ್ಕೂಲ್ ಡೇಸು ಏನಾದರೂ ಚಿಕ್ಕ ಕಾಂಪಿಟೇಷನ್ಸ್ ಇದ್ದಿದ್ರೆ ನಾನು ಅವರಿಗೆ ಕಲಿಸ್ಕೊಡ್ತಾ ಇದ್ದಿದ್ದೆ. ಏನು ಪೇಮೆಂಟಲ್ಲೇನು ತಗೊಳ್ತಾ ಇರಲ್ಲ. ಅವ್ರು ತಗೊಳ್ಳಿ ಅಕ್ಕ ಅಂತ ಹೇಳ್ತಾ ಇದ್ದಿದ್ದು, ಏನೂ ಬೇಡ, ನನಗೆ ಹೇಳ್ಕೊಡ್ಲಿಕ್ಕೆ ತುಂಬ ಇಷ್ಟ, ನೀವು ಬಂದರೆ ನನಗೆ ತುಂಬ ಇಷ್ಟ ಅಂತ. ಸೊ ಆ ಥರ ನನಗೆ ಹೇಳ್ಕೊಡೋದು ಮಕ್ಕಳಿಗೆ ಅಂತ ತುಂಬ ಇಷ್ಟ ಇದ್ದಿತ್ತು. ಸೊ ಅದಾದಮೇಲೆ ನಾನು ಯಾಕೆ ಫ್ಯೂಚರಲ್ಲಿ ಇನ್ನೂ ಡ್ಯಾನ್ಸ್ ಕಲಿತು ನಾನು ಯಾಕೆ ಹೇಳ್ಕೊಡ್ಬಾರ್ದು ಅಂತ ಒಂದು ಆಸೆ ಇದ್ದಿತ್ತು. ಸೊ ನಾನು ಕೌಶಿಕ್ ಹತ್ರ ಹೇಳ್ತಾ ಇದ್ದಿದ್ದೆ, ನಾನು ಇನ್ನೂ ಭರತನಾಟ್ಯಂ ಅಥವಾ ಬೇರೆ ಫಾರ್ಮ್ಸ್ ಎಲ್ಲ ಕಲಿತು, ಸ್ಪೆಷಲಿ ಭರತನಾಟ್ಯಂ ಅಂದರೆ ತುಂಬ ಇಷ್ಟ ನನಗೆ ಬೇರೆ ಫಾರ್ಮ್ಸ್ಗಿಂತ. ಸೊ ಹೇಳ್ತಾ ಇದ್ದಿದ್ದೆ, ನಾನು ಒಂದು ಕ್ಲಾಸ್ ಓಪನ್ ಮಾಡ್ಬೋದಲ್ಲ, ಇನ್ನೂ ಜಾಸ್ತಿ ಕಲಿತು ಇನ್ನೂ ಬೇರೆ, ಯಾಕಂದರೆ ಇದರಲ್ಲಿ ಎಂಡ್ ಅನ್ನೋದಿಲ್ಲ ಡ್ಯಾನ್ಸಲ್ಲಿ, ಬೇರೆ ಥರದ್ದು ಎಷ್ಟು ಕಲಿತೇವೆ ಅದರಲ್ಲಿ ಇನ್ನೂ ಜಾಸ್ತಿ ಇದೆ ಕಲೀಲಿಕ್ಕೆ. ಸೊ ಒಂದು ಕ್ಲಾಸ್ ಓಪನ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದಿದ್ದೆ, ನೋಡಬೇಕು ಏನಾಗ್ತದೆ ಅಂತ. ಸೊ ಸದ್ಯಕ್ಕೆ ಆ ಥರ ಏನೂ ಪ್ಲ್ಯಾನ್ಸ್ ಇಲ್ಲ, ನಾನೇ ಕಲಿಯೋದು ತುಂಬ ಇದೆ. ಸೊ ನಾನು ಕಲಿತು ಆ ನಾಲೆಜನ್ನು ಬೇರೆಯವರಿಗೆ ಹೇಳ್ತೀನಿ. ನಿಮ್ಮ ಆಸೆ ಅಥವಾ ನಿಮ್ಮ ಏನೋ ಒಂದು ಹೊಸ ಯೋಜನೆ ಇದೆ, ಅದು ಆದಷ್ಟು ಬೇಗ ನೆರವೇರಲಿ ಮೇಡಮ್. ಸೊ ಇದರ ಬಗ್ಗೆ ಮಾತಾಡ್ತಾ ಇತ್ತು, ಈ ಜಿ ಕನ್ನಡದ ಅಥವಾ ಏನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಸೊ ನಿಮಗೆ ಅಲ್ಲಿ ಸುಮಾರು ಜನ ಪಾರ್ಟಿಸಿಪೆಂಟ್ ಇರ್ತಾ ಇದ್ರು. ಸೊ ಯಾವ ರೀತಿ ನಿಮ್ಮ ಇಂಟರಾಕ್ಷನ್ ನಡೀತಾ ಇತ್ತು ಅವ್ರ ಜೊತೆ ಆಗಿರ್ಬೋದು? ಈವನ್ ದ ಜಡ್ಜಸ್ ನೀವು ರೆಗ್ಯುಲರಿ ಪರ್ಫಾರ್ಮೆನ್ಸ್ ಆದ ನಂತರ ನೀವು ಎದೆ ಬಡಿತ ಜಾಸ್ತಿ ಇಟ್ಕೊಂಡು ಕಾಯ್ತಾ ಇದ್ರಿ, ಯಾವ ರೀತಿ ಇವರು ನಮಗೆ ಏನು ಯಾವ ರೀತಿ ರಿಸಲ್ಟ್ ಕೊಡ್ಬೋದು ಅಂತ. ಸೊ ನಿಮ್ಗೆ ಆ ಸಿಚುವೇಶನ್ ಯಾವ ರೀತಿ ಇರ್ತಾ ಇತ್ತು? ನಾನು ಸ್ಟಾರ್ಟಿಂಗ್ ಮೆಗಾ ಆಡಿಷನ್ ಇರಬೇಕಾದ್ರೆ, ಸ್ಟಾರ್ಟಿಂಗ್ ಸ್ಟೇಜ್ ಎಂಟರ್ ಆಗಬೇಕಾದ್ರೆ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿ ಹೋಗಿದ್ದಿದೆ. ಜಡ್ಜಸ್ನೆಲ್ಲ ನೋಡಬೇಕಾದ್ರೆ ರಕ್ಷಿತಾ ಮ್ಯಾಮ್ನ ಫಸ್ಟ್ ಟೈಮ್ ಆ ಥರ ಎದುರುಗಡೆ ನೋಡ್ತಾ ಇರೋದು, ಎಸ್ಪೆಷಲಿ ಅವ್ರ ಎಕ್ಸ್ಪ್ರೆಷನ್ ನನಗೆ ತುಂಬ ಇಷ್ಟ. ಸೊ ಅವರನ್ನು ಬೇರೆ ಎದುರುಗಡೆ ನೋಡ್ತಾ ಇದ್ದೇನೆ ಮೆಗಾ ಆಡಿಷನಲ್ಲಿ ಅಂತ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ. ನಾನು ಎಕ್ಸೈಟ್ಮೆಂಟಲ್ಲಿ ಸ್ಟೇಜಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಡಾನ್ಸ್ ಆ್ಯಕ್ಚುಲಿ ಮುಗಿದಾದ್ಮೇಲೂ ಸಹ ನಾನು ಇನ್ನೂ ಡ್ಯಾನ್ಸ್ ಮಾಡ್ತಾನೆ ಇದ್ದೇನೆ. ಸೊ ನಮ್ಮ ಪರ್ಫಾರ್ಮೆನ್ಸ್ ಅಂದರೆ ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ನಾನು ನದೀಮ್ದಿಂತನ ಗೆಜ್ಜೆ ಪರ್ಫಾರ್ಮೆನ್ಸ್ ಅಂದರೆ ಇಂಟ್ರೊಡಕ್ಷನ್ ರೌಂಡ್ ಆದಮೇಲೆ ಮಾಡಿದ್ದಿದ್ದೆ. ಸೊ ಅದಾದಮೇಲೆ ಫಸ್ಟ್ ಸ್ಕೋರಿಂಗ್ ಅದು ಆ್ಯಕ್ಚುಲಿ. ಸೊ ಆವಾಗ ನನಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಹೇಗಿರುತ್ತೆ, ಮಾರ್ಕ್ಸ್ ಹೇಗೆ ಕೊಡ್ತಾರೆ, ಅವರದ್ದು ರಿಯಾಕ್ಷನ್. ಸೊ ಅದೆಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲ ಪ್ರತಿಯೊಂದು ಪರ್ಫಾರ್ಮೆನ್ಸ್ ನಮ್ಗೆ ಗೊತ್ತಿರ್ತದೆ, ಓಕೆ ನಾನು ಈ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೇನೆ, ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಓಕೆ ಇವಾಗ ನನಗೆ ಆಡಿಯನ್ಸ್ ರಿಯಾಕ್ಷನ್ ಚೆನ್ನಾಗಿರುತ್ತೆ ಅಂತ. ಅದೇ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿಲ್ಲ ಆವತ್ತು ಅಂದರೆ ಸೋಲು ಗೆಲುವು ಇದ್ದೇ ಇರ್ತದೆ. ಸೊ ಈ ದಿನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿರೋದಿಲ್ಲ ಅಂತ ನನಗೂ ಅನಿಸಿರುತ್ತೆ. ಆವಾಗ ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ಚೆನ್ನಾಗಿ ಬರ್ಬೋದಾಗಿದ್ದಿತ್ತಲ್ಲ ಅಂತ.
ಸೊ ಈ ರಿಯಾಲಿಟಿ ಶೋ ಅಲ್ಲಿ ನನಗೆ ಒಳ್ಳೆ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡೂ ಇದೆ. ಫೈರ್ ಬ್ರ್ಯಾಂಡ್ಸ್ ಬಂದವಾಗ ಒಂದು 10 ಆಲ್ಮೋಸ್ಟ್ 10 ಫೈರ್ ಬ್ರ್ಯಾಂಡ್ಸ್ ಬಂದಿದೆ. ಸೊ ಫೈರ್ ಬ್ರ್ಯಾಂಡ್ಸ್ ಬಂದವಾಗ ಖುಷಿನೂ ಆಗ್ತಾ ಇತ್ತು, ಹಾಗೆ ಕೆಲವು ಸರಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರದೇ ಇದ್ದವಾಗ ಬೇಜಾರು ಕೂಡ ಆಗ್ತಾ ಇತ್ತು. ಸೊ ಸ್ಟಾರ್ಟಿಂಗ್ ಆಡಿಷನಲ್ಲಿ ಸೆಲೆಕ್ಟ್ ಆಗಬೇಕಾದ್ರೆ ಒಂದು ಖುಷಿ, ಆದರೆ ಈ ಥರ ಸಣ್ಣ ಪುಟ್ಟದೆಲ್ಲ ಖುಷಿ ದುಃಖ ಇದ್ದೇ ಇದೆ. ಓಕೆ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಅಂದರೆ ನೀವು ಮಾಡಬೇಕು, ಸೆಮಿಫೈನಲಲ್ಲಿ ಡ್ಯಾನ್ಸ್ ಮಾಡಬೇಕು ಎನ್ನುವಂಥ ಇಚ್ಛೆಯಲ್ಲಿ ಇದ್ರಿ. ಸೊ ಅನ್ಫಾರ್ಚುನೇಟ್ಲಿ ಮಾಡಲಿಕ್ಕಾಗಿಲ್ಲ. ಸೊ ಹೇಗೆ ಅನಿಸ್ತು ನಿಮಗೆ? ಅಂದರೆ ನೀವೊಂದು ಕನಸಿನ ಗೋಪುರ ಕಟ್ಟಿಕೊಂಡು ಹೋಗಿದ್ದಂತಹ ನಮ್ಮೂರಿನ ಪ್ರತಿಭೆ. ಸೊ ಆ ಮೂಮೆಂಟ್ ನಿಮಗೆ ಯಾವ ರೀತಿ ಫೀಲ್ ಆಯಿತು? ಅದೇ ನಾನು ಹೇಳಿದಾಗೆ ಸೋಲು ಗೆಲುವು ಇದ್ದೇ ಇರ್ತದೆ. ನಾನು ಸ್ಟಾರ್ಟಿಂಗಿಂದ ನಾನು ವಿನ್ ಆಗಬೇಕು ಅಂತ ನಾನು ರಿಯಾಲಿಟಿ ಶೋಗೆ ಬಂದಿರಲಿಲ್ಲ. ನಾನು ಹೊಸದೇನಾದರೂ ಕಲಿಬೇಕು, ಯಾವುದು ನನಗೆ ಚಿಕ್ಕ ವಯಸ್ಸಿಂದ ನನಗೆ ಕಲೀಲಿಕ್ಕೆ ಆಗಲಿಲ್ಲ, ಬೇರೆ ಬೇರೆ ಫಾರ್ಮ್ಸ್ ನನಗೆ ಕಲೀಲಿಕ್ಕಾಗಲಿಲ್ಲ, ಅಥವಾ ನನಗೆ ಪ್ರಾಪರ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಅದೆಲ್ಲ ನನಗೆ ಪಾಸಿಟಿವ್ ಆಗಿ ಬಂತು ರಿಯಾಲಿಟಿ ಶೋ ಅಲ್ಲಿ. ಸೊ ನಾನಲ್ಲಿ ಹೊಸದೇನೋ ಕಲಿಬೇಕಂತ ಹೋದೆ, ಅದು ನನಗೆ ಸಿಕ್ತು. ಆ ವೇದಿಕೆ ಸಿಕ್ಕಿರೋದೇ ನನಗೆ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ತನಕ ನಂದು ಜರ್ನಿನೇ ನನಗೆ ವಿನ್ನಿಂಗ್ ಮೂಮೆಂಟ್ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಇವರು ಯಾವ ರೀತಿ ನಮ್ಮೂರಿನ ಅಂದರೆ ಅವರ ಊರಿನ ಬಗ್ಗೆ ಯಾವ ರೀತಿ ಅವರಿಗೆ ಪ್ರೀತಿ ಇದೆ, ಅಷ್ಟೇ ಅಲ್ಲದೆ ಅವರ ಕರ್ಮಭೂಮಿ ಅಂತ ಹೇಳ್ಬೋದು. ಸೊ ಬೆಂಗಳೂರು, ಅಲ್ಲಿನ ಬಗ್ಗೆ ಯಾವ ರೀತಿ ನಿಮಗೆ ಹೆಚ್ಚು ಇಷ್ಟ ಆಗುವಂಥದ್ದು ಯಾವುದು? ಖಂಡಿತ ನಾನು ನಮ್ಮೂರಂತಲೇ ಹೇಳ್ತೇನೆ. ಯಾಕಂದರೆ ನನಗೆ ಗ್ರೀನರಿ, ಮೀನು, ಕ್ರ್ಯಾಬ್ ಎಲ್ಲ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಲ್ಲಿ ಒಂದು ಡಿಫ್ರೆಂಟ್ ಎನ್ವೈರ್ಮೆಂಟ್ ಇದೆ, ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಅಂದರೆ ಎಷ್ಟಾದರೂ ನಾವು ಹುಟ್ಟಿರೋ ಊರು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಊರು ಅಂದರೆ ನನಗೆ ತುಂಬ ಇಷ್ಟ. ಸೊ ಬ್ಯಾಂಗ್ಳೂರಿಗೆ ಹೋದವಾಗ ಅಲ್ಲಿ ಒಂಥರ ಡಿಫ್ರೆಂಟ್. ಅಲ್ಲಿ ಜಾಸ್ತಿ ಅವಕಾಶಗಳು ಅಥವಾ ಜಾಸ್ತಿ ಈ ಟ್ಯಾಲೆಂಟಿಗೆಲ್ಲ ಸ್ವಲ್ಪ ಚಾನ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಪ್ರೋತ್ಸಾಹ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಒಂದು ಹೇಳ್ಬೋದು. ಮತ್ತು ಎರಡು ಕಂಪೇರ್ ಅಂತ ಮಾಡ್ತಾ ಇಲ್ಲ. ಸೊ ಇದೇ ಬೇರೆ, ಸೊ ಅದೇ ಬೇರೆ ಅಂತ ಹೇಳ್ತೇನೆ. ಇಲ್ಲಿ ಬಂದವಾಗ ನನಗೆ ಇಲ್ಲಿ ಖುಷಿ ಆಗ್ತದೆ, ಬ್ಯಾಂಗ್ಳೂರಿಗೆ ಹೋದವಾಗ ಬ್ಯಾಂಗ್ಳೂರಲ್ಲಿ ಖುಷಿ ಆಗ್ತದೆ. ಸೊ ಎರಡು ಜಾಗ ತುಂಬ ಇಷ್ಟ. ಓಕೆ, ಚೈತ್ರ ಕೌಶಿಕ್ ಜೊತೆ ಮಾತಾಡ್ತಾ ಇದ್ದೇವೆ. ಸೊ ನಮಗೆ ಅವರು ಜಿ ಕನ್ನಡದ ಅಲ್ಲಿನ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇತ್ತು, ಅಥವಾ ಇಲ್ಲಿ ಯಾವ ರೀತಿ ಸಪೋರ್ಟ್ ಸಿಕ್ಕಿತ್ತು ಅವರಿಗೆ ಅವರ ಬಾಲ್ಯಕಾಲದಿಂದ, ಮತ್ತು ಅವರ ಮದುವೆಯಾದ ನಂತರ ಯಾವ ರೀತಿ ಸಪೋರ್ಟ್ ಅವರಿಗೆ ಸಿಕ್ಕಿತ್ತು ಎನ್ನುವುದರ ಬಗ್ಗೆ ಅವರು ಮಾತಾಡಿದರು. ಸೊ ಇನ್ನು ಮುಂದೆ ಅವರ ಹತ್ರ ಕೇಳ್ತಾ ಹೋಗೋಣ, ಯಾವ ರೀತಿ ಅಲ್ಲಿಯ ಜಿ ಕನ್ನಡದ ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಸಿಕ್ಕಿತ್ತು. ಸೊ ಅಲ್ಲಿನ ಈ ಪ್ಲ್ಯಾಟ್ಫಾರ್ಮ್ ನಿಮಗೆ ಯಾವ ರೀತಿ ಮೋಟಿವೇಶನ್ ಕೊಡ್ತಾ ಹೋಯಿತು? ನೆಕ್ಸ್ಟ್ ರೌಂಡಿಗೆ ನಾನು ಹೋಗಬೇಕು, ಮತ್ತು ಅದರ ನೆಕ್ಸ್ಟ್ ರೌಂಡಿಗೆ ನಾನು ಹೋಗಬೇಕು ಎನ್ನುವಂಥ ಒಂದು ಮೈಂಡ್ಸೆಟ್ ನಮಗೆ ಯಾವ ರೀತಿ ಸಿಗ್ತಾ ಹೋಯಿತು ನಿಮಗೆ? ಅಥವಾ ನಿಮ್ಮ ಓನ್ ಇಂಟೆನ್ಷನಿಂದ ನೀವು ಹೋಗಿರುವಂಥದ್ದು ಹೌದು ಆಬ್ವಿಯಸ್ಲಿ, ಬಟ್ ಅಲ್ಲಿ ಹೋದ ಮೇಲೆ ನಿಮ್ಮ ಆಬ್ವಿಯಸ್ಲಿ ಚೇಂಜ್ ಆಗ್ತದೆ ಆ ಒಂದು ಇದಕ್ಕೆ. ಸೊ ಹೇಗಿತ್ತು ನಿಮ್ಮ ಏನು ಅಲ್ಲಿನ ವಾತಾವರಣ, ಎನ್ವಿರಾನ್ಮೆಂಟ್, ಸಪೋರ್ಟ್ಸ್, ಎವ್ರಿಥಿಂಗ್ ಹೇಗಿತ್ತು? ಸಪೋರ್ಟ್ ಅಂದರೆ ನಾನು ಮೇನ್ಲಿ ಹೇಳಿದಾಗೆ ಜಡ್ಜಸ್, ನಾನು ಇವಾಗ ಕೂಡ ನಾನು 100 ಅಲ್ಲ 1000 ಸರಿ ನಾನು ಜಡ್ಜಸ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಥವಾ ಜಿ ಕನ್ನಡ ಚಾನಲ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಎಸ್ಪೆಷಲಿ ಅರ್ಜುನ್ ಜನ್ಯ ಸರ್, ಇಲ್ಲ ಇವಳಿಗೆ ಅಂದರೆ ವೆಯ್ಟಿಂಗ್ ಲಿಸ್ಟಲ್ಲಿ ನಾನು ಇದ್ದಿದ್ದೆ. ಸೊ ಅವರು ಇಲ್ಲ ಇವಳಿಗೆ ಹೇಳಿಕೊಟ್ರೆ ಇವಳು ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಇಟ್ಟಿದ್ದಿದ್ರು. ಹಾಗಾಗಿ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಅದೇ ಮಾತನ್ನು ರಕ್ಷಿತಾ ಮ್ಯಾಮಿಗೆ ಹೇಳಿದ್ರು. ರಕ್ಷಿತಾ ಮ್ಯಾಮ್ ಫಸ್ಟ್ ರೌಂಡ್ ಅಂದರೆ ಫಸ್ಟ್ ಪರ್ಫಾರ್ಮೆನ್ಸ್, ಸೆಕೆಂಡ್ ಪರ್ಫಾರ್ಮೆನ್ಸ್ ಆದಮೇಲೆ ನಮಗೆ ಥರ್ಡ್ ಪರ್ಫಾರ್ಮೆನ್ಸ್ ಮತ್ತು ಕಂಟಿನ್ಯೂಸ್ 2 ಸರಿ ಫೈರ್ ಬ್ಯಾಂಡ್ ಬಂತು. ಆವಾಗ ರಕ್ಷಿತಾ ಮ್ಯಾಮ್ ಮೈಕಲ್ಲಿ ಹೇಳಿದ್ರು, ಅರ್ಜುನ್ ಜನ್ಯ ಅವರು ಹೇಳಿದ್ರು ಇಲ್ಲ ಇಲ್ಲಿ ಹೇಳ್ಕೊಟ್ರೆ ಮಾಡ್ತಾಳೆ. ಆದರೆ ನಮಗೆಲ್ಲ ಸ್ವಲ್ಪ ಡೌಟ್ ಇದ್ದಿತ್ತು, ಆಗುತ್ತೋ ಇಲ್ವೋ, ಯಾಕಂದರೆ ನನಗೆ ಕೊರಿಯೋಗ್ರಾಫರ್ಸ್ ಇರಲಿಲ್ಲ, ನಾನು ನಂದು ಓನ್ ಯೂಟ್ಯೂಬ್ ಅದೆಲ್ಲ ನೋಡ್ಕೊಂಡು ಬಂದಿರೋದು. ಸೊ ಇವಳ ಕೈಯಲ್ಲಿ ಆಗುತ್ತಾ ಮಾಡಲಿಕ್ಕೆ ಅನ್ನೋದು ಅವ್ರಿಗೆ ಸ್ವಲ್ಪ ಡೌಟ್ ಇದ್ದಿತ್ತು. ಖಂಡಿತ ಇದ್ದೇ ಇರುತ್ತೆ. ಸೊ ಆಗುತ್ತಾ ಇಲ್ಲ ಅಂತ ಡೌಟ್ ಇದ್ದಿತ್ತು. ಆದರೆ ಚೈತ್ರ ನೀನು ಪ್ರೂವ್ ಮಾಡಿದ್ಯಾ, ಏನೂ ಡೌಟ್ ಇಲ್ಲ, ಅರ್ಜುನ್ ಜನ್ಯ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ, ನಾವೆಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೇವೆ ನಿನ್ನನ್ನು ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದು ಕೊಟ್ಟ ವಿಷಯ. ಯಾಕಂದರೆ ನನ್ನನ್ನು ನಾನು ಯಾರಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನ್ನ ಬಗ್ಗೆ, ಜಸ್ಟ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಟರು. ಚಿನ್ನಿ ಸರ್, ವಿಜಯರಾಘವೇಂದ್ರ ಸರ್, ರಕ್ಷಿತಾ ಮ್ಯಾಮ್, ಅರ್ಜುನ್ ಕಲ್ತಿದ್ದೇನೆ. ಮುಂಚೆ ಅಂದರೆ ನನಗೆ ಅಷ್ಟು ತಾಳ್ಮೆ ಇರ್ತಾ ಇತ್ತು, ಕಲಿಯೋ ವಿಷಯದಲ್ಲಿ ತಾಳ್ಮೆ ಇರ್ತಾ ಇತ್ತು. ಇವಾಗ ರಿಯಾಲಿಟಿ ಶೋ ಅಂದರೆ ನಾವು ರಿಯಲ್ ಆಗಿ ಹೇಗೆ ನಾವು ಇವಾಗ ಆ ಥರ ಇರೋದಿಲ್ಲ. ಒಂದೊಂದು ಸರಿ ನಾವು ಪೇಷನ್ಸ್ ಜಾಸ್ತಿನೇ ಇರಬೇಕಾಗ್ತದೆ. ಸೊ ಅದು ಒಂದು ಸ್ಟೆಪ್ ಕಲಿಬೇಕಾದ್ರೆ ಅಥವಾ
ಓಕೆ ಅದು ಮೂಮೆಂಟ್ ಬರ್ತಾ ಇಲ್ಲ, ಬೇರೆ ಏನಾದರೂ ಕಲಿಬೇಕಾದ್ರೆ ಅಥವಾ ಯಾವುದೇ ಇರ್ಬೋದು, ಬೇರೆ ಯಾವ ವಿಚಾರ ಕೂಡ ಇರ್ಬೋದು, ಪೇಷನ್ಸ್ ಅನ್ನೋದನ್ನು ನಾನು ಲೈಫಲ್ಲಿ ತುಂಬ ಕಲ್ತಿದ್ದೇನೆ ರಿಯಾಲಿಟಿ ಶೋ ಹೋಗಿ. ಓಕೆ, ನೀವು ಹೇಳ್ತಾ ಇದ್ರಿ ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎನ್ನುವಂಥದ್ದು 9 ತಿಂಗಳ ಲಾಂಗ್ ಜರ್ನಿ ನೀವು ತಗೊಂಡ್ರಿ ಅಂತ. ಯಾವ ರೀಸನ್? ಬಿಕಾಸ್ ಆಫ್ ಕೊರೋನಾ ಇದಾಯ್ತಾ? ಹೌದು. ಆ್ಯಕ್ಚುಲಿ ಒಂದು 5 or 6 ಮಂತ್ಸಲ್ಲಿ ರಿಯಾಲಿಟಿ ಶೋ ಯೂಶ್ವಲಿ ಮುಗಿಬೇಕಾಗಿದ್ದು, ಕೊರೋನಾ ಕಾರಣದಿಂದ ಸ್ವಲ್ಪ ಮಧ್ಯೆ 1 ಮಂತ್ ಹಾಗೆ ಬೇಕಾಯಿತು. ಅದು ಒಂದೇ ಒಂದು ಕಾರಣದಿಂದ ಬಿಟ್ಟರೆ ಬೇರೆ ಏನು ಇಲ್ಲ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ನಮ್ಮೂರ ಜಾಣೆ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಒಂದು ನಮ್ಮೂರ ಪ್ರತಿಭೆಗಳನ್ನು ಅನಾವರಣ ಮಾಡುವಂತಹ ಒಂದು ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದರು ಚೈತ್ರ ಕೌಶಿಕ್, ಹೆಸರಾಂತ ಜಿ ಕನ್ನಡ ಚಾನಲ್ನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಸೆಮಿಫೈನಲಿಸ್ಟ್. ಇನ್ನಷ್ಟು ಏನು ಅವರು ಬಗ್ಗೆ ಮಾತಾಡ್ತಾ ಇದ್ರು ಆ ಡ್ಯಾನ್ಸ್ ಬಗ್ಗೆ. ಸೊ ಅವರ ಲೈಫ್ ಇನ್ನಷ್ಟು ಉತ್ತಮವಾಗಿರಲಿ, ಅವರ ಜೀವನಕ್ಕೆ ಇನ್ನಷ್ಟು ಅವರೇನು ಕನಸುಗಳು ಸಾಕಾರಗೊಳ್ಳಿ, ನಿಮ್ಮ ಜೀವನದಲ್ಲಿ ಏನು ಈ ಡ್ಯಾನ್ಸ್ ಬಗ್ಗೆ ಒಂದು ಹೊಸ ಕನಸನ್ನು ಕಟ್ಕೊಂಡಿದ್ರೆ ಅದು ಆಬ್ವಿಯಸ್ ಆಗಿ ಪೂರ್ತಿಯಾಗಲಿ, ನೀವು ಹೊಸ ಒಂದು ಉನ್ನತ ಸ್ಥಾನವನ್ನೇ ಇರಲಿ ಡ್ಯಾನ್ಸ್ನಲ್ಲಿ. ನಮ್ಮೆಲ್ಲರ ಆಶಯ ನಿಮಗೆ ಹೀಗೆ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಪ್ರತಿಭೆಗಳನ್ನು ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ನಾವು ತರ್ತಾ ಇರ್ತೇವೆ. ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.